ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಮಕೃಷ್ಣಯ್ಯ, ಮಧ್ಯಗ್ರಾಮ, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ. ಇವತ್ತಿನ ವಿಷಯ ಸರ್ವ ರೋಗಕ್ಕೆ ನಿವಾರಣೆ ಹೇಗೆ ಮಾಡ್ತಕ್ಕಂಥದ್ದು. ಈ ವಿಷಯವಾಗಿ ಜಪಾನಿನ ಎಲ್ಲ ಡಾಕ್ಟರ್ ಒಕ್ಕೂಟ ದೀರ್ಘವಾಗಿ ಚರ್ಚೆ ಮಾಡಿ ಅವರ ಅನುಭವವನ್ನು ವಿಶ್ವಕ್ಕೆ ಮಾದರಿಯಾಗಲಿ, ಎಲ್ಲರೂ ಆರೋಗ್ಯಪೂರ್ಣವಾಗಲಿ ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ಎಲ್ಲ ದೇಹಕ್ಕೆ ಬಹುಮುಖ್ಯವಾದ ಕಾಯಿಲೆಗಳು ಏನು ಬರ್ತಿದ್ದಾವೆ, ಬಿ ಪಿ, ಹೈ ಪ್ರೆಷರ್, ಲೋ ಬಿ ಪಿ, ಹೆಡ್ಏಕ್, ಮೈಗ್ರೇನ್, ಇದು ಶುಗರ್, ಆಮೇಲೆ ಹಾರ್ಟ್ ಅಟ್ಯಾಕ್ಸ್, ನಂತರ ಎಪಿಲೆಪ್ಸಿ ಅಂದರೆ ಕುಷ್ಠರೋಗಗಳು, ಅಸ್ತಮ, ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಮಹಿಳೆಯರಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಪುರುಷರಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಜೊತೆಗೆ ಈ ಕಣ್ಣು, ಕಿವಿ, ಮೂಗು, ಗಂಟಲು, ಕಾಫ್ ಹಾಗೂ ಲಂಗ್ಸ್, ಕಿಡ್ನಿ, ಇಂಥ ಎಲ್ಲ ಕಾಯಿಲೆಗಳು ಏನು ಇದ್ದಾವೆ ಅವಕ್ಕೆಲ್ಲ ಕೂಡ 2 ಗ್ಲಾಸ್ ಬಿಸಿ ನೀರು ಮಾತ್ರ ಇದಕ್ಕೆ ಅಮೃತ. ಏನಿದು ಅಂದರೆ, ಯಾವಾಗ ಮನುಷ್ಯ ತಣ್ಣೀರನ್ನು ಕುಡಿತಾ ಬರ್ತಾನೆ, ತಣ್ಣೀರು ಕುಡಿದಾಗ ಇವೆಲ್ಲ ಕಾಯಿಲೆಗಳು ಉಲ್ಬಣಗೊಳ್ತವೆ. ಇಂಥ ಕಾಯಿಲೆಗಳನ್ನು ಸುಲಭೋಪಾಯವಾಗಿ ಹೇಗೆ ನಿವಾರಣೆ ಮಾಡ್ಬೋದು ಅಂದರೆ, ಪ್ರತಿಯೊಬ್ಬರು ಯಾರೇ ಈ ವಿಡಿಯೋ ಕೇಳಲಿ ಅಂಥವರು ಬೆಳಗ್ಗೆ ಎದ್ದು, ಬೇಗ ಎದ್ದು ಅಂದರೆ ಫ್ಲಾಸ್ಕಲ್ಲೋ ಅಥವಾ ನೀರು ಕಾಯಿಸಿ 2 ಗ್ಲಾಸು ಬಿಸಿ ನೀರನ್ನು ಕುಡಿಬೇಕು. ಬಿಸಿ ನೀರು ಕುಡಿದ ನಂತರ ಅಕಸ್ಮಾತ್ ಕೆಲವರಿಗೆ 2 ಗ್ಲಾಸ್ ಆಗಲ್ಲ, ಮೊದಲೊಂದು ಗ್ಲಾಸ್ ಕುಡೀರಿ, ಆಮೇಲೆ ಅರ್ಧ ಗ್ಲಾಸ್ ಎಕ್ಸ್ಟ್ರಾ, ಈಗ ದಿನೇ ದಿನ ಮಾಡಿ ಕೂಡ 2 ಗ್ಲಾಸ್ ನೀರು ಕುಡಿಬೇಕು. ಈ 2 ಗ್ಲಾಸ್ ನೀರನ್ನು ನೀವು ಸತತವಾಗಿ ದಿನ ನೀರು ಕುಡಿತಾ ಬಂದರೆ ನಿಮಗೆ ಈ ಹೇಳಿದಂಥ ಎಲ್ಲ ಕಾಯಿಲೆಗಳು ಮಾಯವಾಗ್ತವೆ. ಅಂದರೆ ಬರೋದಿಲ್ಲ ನಿಮಗೆ, ಅಥವಾ ನಿಯಂತ್ರಣದಲ್ಲಿರ್ತವೆ. ಹಾರ್ಟ್ ಅಟ್ಯಾಕ್ಸ್ ಆಗಲ್ಲ, ಯಾಕೆಂದರೆ ಈಗ 4 ವೇನ್ಸ್ ಅಂದರೆ ಮುಖ್ಯವಾದಂಥ ನರಗಳಿರ್ತವೆ, ಯಾವುದು ಹೃದಯಕ್ಕೆ, ಅವು ಕೂಡ ಈ ತಣ್ಣೀರು ಕುಡಿಯೋದ್ರಿಂದ ನಿಧಾನವಾಗಿ ಬ್ಲಾಕೇಜ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋಂಥ ಸಂಭವ ಹೆಚ್ಚು, ಹೃದಯಘಾತ. ಹಾಗೇನೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ, ಇದು ಕೂಡ ತಣ್ಣೀರಿನಿಂದ ಆಗ್ತಕ್ಕಂಥದ್ದು. ಹೊಟ್ಟೆ ಎಲ್ಲ ಸಮಸ್ಯೆಗಳು. ಸೊ ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ 2 ಗ್ಲಾಸ್ ಬಿಸಿ ನೀರನ್ನು ಕುಡಿಬೇಕು. ಕುಡಿದ ಮೇಲೆ 45 ನಿಮಿಷ ಆಹಾರವನ್ನು ಯಾರು ತಗೋಬಾರ್ದು. ಈ ರೀತಿ ನೀವು ಪ್ರತಿ 1 ತಿಂಗಳು ನೀವು ಕುಡಿದ್ರೆ ಬಿಸಿ ನೀರನ್ನು, ಅನೇಕ ಕಾಯಿಲೆಗಳು ಕಡಿಮೆ ಆಗ್ತವೆ, ಇನ್ಕ್ಲೂಡಿಂಗ್ ಡಯಾಬಿಟೀಸ್, ಇವೆಲ್ಲ ನಿಯಂತ್ರಣಕ್ಕೆ ಬರ್ತವೆ, ಬಿ ಪಿ ಇವೆಲ್ಲವನ್ನು. ಆಮೇಲೆ ಅಸ್ತಮ, ಕ್ಯಾನ್ಸರ್ ಹಾಗೂ ಹೈ ಕೊಲೆಸ್ಟ್ರಾಲ್ ಇಂಥವು ಕನಿಷ್ಠ ಪಕ್ಷ 3 ತಿಂಗಳಿಂದ 9 ತಿಂಗಳವರೆಗೂ ಇರುತ್ತೆ. ಅಂದರೆ ಕುಷ್ಠರೋಗ ಮತ್ತು ಕ್ಯಾನ್ಸರ್ 9 ತಿಂಗಳು ಮತ್ತು ಇತರವೆಲ್ಲ 4 ತಿಂಗಳು, ಇಷ್ಟು ಅವಧಿ ಇರ್ತದೆ. ಇವುಗಳ ಮೂಲಕ ನೀವು ದಿನನಿತ್ಯ ಹೀಗೇನೆ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಇದು ದೇರ್ ಇಸ್ ನೋ ಸೈಡ್ ಎಫೆಕ್ಟ್ ಇಲ್ಲದ ಪ್ರಯುಕ್ತ ದಿನನಿತ್ಯ ಈ ಬಿಸಿ ನೀರನ್ನು ಕುಡಿಬೋದು. ಈಗ ವಿದೇಶಗಳಲ್ಲಿ ಅತ್ಯಂತ ಕೋಲ್ಡ್ ಕಂಟ್ರೀಸ್, ಅಲ್ಲಿ ತಣ್ಣೀರು ಕುಡಿದಾಗ ಈ ಸಮಸ್ಯೆ ಓಕೆ. ಸೊ ಇಲ್ಲಿ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ನಾವು ತಣ್ಣೀರನ್ನು ಕುಡಿದರೆ, ಈಗ ಹೆಂಗೆ ಡಿಸೆಂಬರ್, ಜನವರಿ ಇವೆಲ್ಲ ಚಳಿ ಕೊರಿತಾ ಇರ್ತದೆ, ಅದರಿಂದ ಇದು ಹೃದಯ ಮತ್ತು ಲಂಗ್ಸ್ ಹಾಗೆ ಲಿವರ್, ಕಿಡ್ನಿ ಇಂಥವಕ್ಕೆಲ್ಲನೂ ಯಥೇಚ್ಛವಾಗಿ ಎಫೆಕ್ಟ್ ಆಗೋದ್ರಿಂದ ಈ ಬಿಸಿ ನೀರನ್ನು ನೀವು ಪ್ರಯತ್ನ ಮಾಡಿ ನೋಡಿ. ಇದು ಬಡವರ ಬಂಧು. ಬಡವರು ಏನು ಇವತ್ತು ಮಾತ್ರೆಗಳು ಅವು ಇವೆಲ್ಲ ಕೊಂಡ್ಕೊಂಡಿದ್ರು 300, 400, 500 ಶುಗರ್ ಹೋಗ್ತಾ ಇದೆ. ಬಿ ಪಿ 110, 120ರಿಂದ ಹಿಡಿದು 200, 250 ಈಗ ಹೋಗ್ತಾ ಇದೆ. ಕೊಲೆಸ್ಟ್ರಾಲ್ 250ರಿಂದ 300, ಏನು ತಿನ್ನೋದೇ ಇಲ್ಲ, ಆದರೂ ಅಷ್ಟು ರೈಸ್ ಆಗ್ತದೆ. ಅದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ
ಈ ಬಿಸಿ ನೀರೇ ನಿಮಗೆ ಅಮೃತ. ಇದನ್ನು ದಯವಿಟ್ಟು ಸ್ವೀಕಾರ ಮಾಡಿ. ಜೊತೆಗೆ ಈ ವಿಡಿಯೋ ಕೇಳಿದಂಥ ಪುಣ್ಯಾತ್ಮರು ಇನ್ನೊಂದು 10 ಜನಕ್ಕೆ ಮಾಡಿ. ಯಾಕೆಂದರೆ ಅವ್ರ ಜೀವ ಉಳಿಸೋ ಅಂಥ ಪ್ರಯತ್ನ ನಿಮ್ಮಲ್ಲಿರ್ತದೆ. ಅದರಿಂದ ಸಮಾಜದ ಉನ್ನತಿಗಾಗಿ, ರಾಜ್ಯ ಮತ್ತು ದೇಶದ ಉನ್ನತಿಗೋಸ್ಕರ ನೀವು ಇಂಥ ವಿಡಿಯೋಗಳನ್ನು ಶೇರ್ ಮಾಡಿ. ಯಾಕೆಂದರೆ ಇದರಲ್ಲಿ ಯಾವುದೇ ವೆಚ್ಚ ಇಲ್ಲ, ಎಲ್ಲವೂ ಆರೋಗ್ಯಪೂರ್ಣವಾಗಿರ್ತದೆ. ದಯವಿಟ್ಟು ಬೆಳಗ್ಗೆ ಟೈಮ್ ಕೈ ಮುಗಿದು ಕೇಳ್ತೇನೆ, ಯಾವುದೇ ಕೂಲ್ ಡ್ರಿಂಕ್ಸ್ ಕುಡಿಯೋಕ್ಕೆ ಹೋಗಬೇಡಿ, ಐಸ್ ವಾಟರ್ ಕುಡಿಯೋಕ್ಕೆ ಹೋಗಬೇಡಿ. ಇವುಗಳ ಮೂಲಕ ಯಥೇಚ್ಛವಾಗಿ ಹೃದಯಾಘಾತ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.